ಸಾಮಾಜಿಕ ಜಾಲತಾಣಗಳಲ್ಲಿ ತುಳು ಭಾಷೆ ದೈವಾರಾಧನೆಯ ಕುರಿತು ಅಶ್ಲೀಲವಾಗಿ ಪೋಸ್ಟ್ ಮಾಡುವ ವ್ಯಕ್ತಿಗಳ ವಿರುದ್ಧ ತುಳುನಾಡು ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಕಾನೂನು ಸಮರಕ್ಕೆ ಮುಂದಾಗಿದೆ. ಕಾನೂನು ಕ್ರಮ ಜರುಗಿಸುವಂತೆ ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಮನವಿ ಸಲ್ಲಿಸಿರುವ ಸಂಘಟನೆಯ ಪ್ರಮುಖರು ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಶಾಸಕ ಕಾಮತ್ ಅವರು ತಕ್ಷಣವೇ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ತುಳುವರ ನಂಬಿಕೆಗಳನ್ನು ಅಪಹಾಸ್ಯ ಮಾಡುವುದು, ದೈವಾರಾಧನೆಯ ಕುರಿತು ಅಶ್ಲೀಲವಾಗಿ ಬರೆಯುವುದು ಗಮನಕ್ಕೆ ಬಂದಿದೆ. ಈಗಾಗಲೇ ಈ ಕುರಿತು ಪೊಲೀಸ್ ಆಯುಕ್ತರೊಂದಿಗೆ ಚರ್ಚೆ ನಡೆಸಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರೈತ ಬಗ್ಗೆ ಕಠಿಣವಾದ ಕ್ರಮ ತೆಗೆದುಕೊಂಡು ಅನ್ಕೊಂಡೆ ಭಾರಿ ಸಂತೋಷ ಮಸ್ತ್ ಧನ್ಯವಾದಗಳು. ಮಂಡನೆಂಟಿ ಸಂಗತಿ ಕೊಡೋರೆಂಟ್ಲಿಗೆ ಪಣ್ಣಲ್ಲಿ ಇರೋದು ಕೂಡ ತುಳು ಈ ಸಲ ಕನ್ನಡ ರಾಜ್ಯೋತ್ಸವ ದಿನ ತುಳುವರೇನಾದರೂ ಕನ್ನಡ ರಾಜ್ಯೋತ್ಸವ ತುಳುವರಿಗಿದೆ ಆ ಬಗ್ಗೆ ಎಚ್ಚರಿಕೆ. ಇದುವರೆಗೆ ಯಾರಾದ್ರೂ ಮಾಡಿದೆ ಸುಮ್ಮನೆ ಯಾಕೆ ಇಂಥದ್ದೆಲ್ಲ ಭಾಷೆ ಅಂತ ಹೊಡೆದುತ್ತಾರೆ. ಶಿವರಾಜ ಇನ್ನೊಂದು ನೋಡಿ, ತುಳುನಾಡಿನ ಹೆಂಗಸರಿಗೆ ಮಾತೃ ಸಮಾನ ಹೌದಲ್ಲ. ಹೀಗಿರುವಾಗ ಇಲ್ಲಿ ನೋಡಿ ಎಂತ ಕೆಟ್ಟದಾಗಿರೋದು. ಒಂದು ಚಲನಚಿತ್ರ ನಟಿ ಅವಳು ಯಾರು ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಸೊಸೆ ಆಗಿರ್ಬೋದು, ಅವಳಿಗೆ ಏನಿದೆ ಎಂತ ಅವಳಿಗೆ ಸೆಕ್ಶುವಲ್ ಆಗಿ ಕೆಟ್ಟದಾಗಿ ಬರ್ತದೆ. ಅದು ಮಾತ್ರ ಇದನ್ನ ತುಳುನಾಡಿನ ಪಿಶಾಚಿ ಅಂತ, ಅದನ್ನ ದೈವಗಳನ್ನು ಪಿಶಾಚಿ ಅಂತ ಬರೀತಾರೆ. ಈ ರೀತಿ ಮಾಡಿದ್ರೆ ಇನ್ನು ಇವರಿಗೆ ಏನು ಆಯ್ನ ಫಾಲೋವರ್ಸ್ ಶಿವರಾಜ್ ಅವು ಆನೆಯವರ ಈರ್ನ ದಯಟೆ ಆಗ್ಲಿನ ಅರೆಸ್ಟ್ ಮೂಜಿ ಜನ ಚಲನಚಿತ್ರ ನಟಿ ಮೊಗಲ ಮುಜ್ಜಲ್ಲ ಮೊಗಲಿನ ಆಗಿ ಬರೀತೇನೆ. ಇವರು ತುಳುವರು ನಮ್ಮ ಕನ್ನಡಿಗರ ಸತ್ಯ ಹೇಳಿದ್ರೆ ನಂಬ್ತೀನಿ. ಈ ಮೂರು ಕನ್ನಡಿಗರ ಈ ಬಡವರಲ್ಲಿ ಇಂಚ ಬರೆದು ದ್ವೇಷ ಕ್ರಮ ಜರುಗಿಸಲು ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಬಳಿಕ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರನ್ನ ಭೇಟಿಯಾಗಿರುವ ಯುವ ವೇದಿಕೆಯ ಪ್ರಮುಖರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಲಿಖಿತ ರೂಪದಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಕುರಿತಂತೆ ಈಗಾಗಲೇ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ್ ಜೆ ಕತ್ತಲ್ ಸರ್, ತುಳುನಾಡ ದೈವಾರಾಧನೆಯ ಯುವ ವೇದಿಕೆಯ ಸಂಚಾಲಕರಾದ ಭರತ್ ಬಳ್ಳಲ್ಬಾಗ್, ರೋಷನ್ ರೊನಾಲ್ಡ್, ಸಂತೋಷ್ ಕುಮಾರ್, ಚರಿತ್ ಪೂಜಾರಿ, ಮಂಡಲ ಯುವ ವೇದಿಕೆಯ ಅಧ್ಯಕ್ಷ ಜಯಚಂದ್ರ ಕೊಟ್ಟರ ಕ್ರಾಸ್, ಸಂಘಟನಾ ಕಾರ್ಯದರ್ಶಿ ರವಿ ಕುದ್ಮಲ್ ಗಾರ್ಡನ್, ನಂದೀಶ್ ಪ್ರಖ್ಯಾತ್, ನಂದನ್, ಯುವರಾಜ್ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.